ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಇನ್ಸ್ಟಂಟ್ ಪಾನಿಪುರಿ ಹೇಗೆ ಮಾಡೋದು ಅಂತ ಅದಕ್ಕೆ ಬೇಕಾದ ಸಾಮಗ್ರಿ: ಆಲೂಗಡ್ಡೆ, ಪಾನಿಪುರಿ ಚಿಪ್ಸ್, ವೈಟ್ ಬಟಾಣಿ, ಗ್ರೀನ್ ಸಹ ತಗೊಳ್ಬೋದು, ನೀರುಳ್ಳಿ ಚಾಪ್ ಮತ್ತು ಕೊರಿಯಂಡರ್ ಚಾಪ್, ಬೆಲ್ಲ, ಹುಳಿ ರಸ, ಚಾಟ್ ಮಸಾಲ ಪೌಡರ್, ಪಾನಿಪುರಿ ಮಸಾಲ, ಎಣ್ಣೆ, ಮೆಣಸಿನ ಪುಡಿ ಚುಕ್ಕಿ, ಸ್ವಲ್ಪ ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೇನೆ. ಅದಕ್ಕೆ 1 ಬೌಲಷ್ಟು ಬಟಾಣಿ ಹಾಕ್ಕೊಳ್ತಿದ್ದೇನೆ. 1 ರಿಂದ 2 ವಿಸಿಲ್ ಬೇಯಿಸ್ಕೊಳ್ತೇನೆ. ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೇನೆ. 1 ರಿಂದ 2 ವಿಸಿಲ್ ಕೂಗಿಸ್ಕೊಳ್ತೇನೆ. ಹೀಗೆ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ತೋರಿಸ್ತೇನೆ. ಒಂದು ಪಾತ್ರೆಗೆ 1 ಬೌಲ್ಗಿಂತ ಸ್ವಲ್ಪ ಹೆಚ್ಚು ಹುಣಸೆ ರಸ ಚೆನ್ನಾಗಿ ತೊಳೆದು ರಸವನ್ನು ಸೋರಿಸ್ಕೊಂಡು ಹಾಕ್ಕೊಳ್ತಿದ್ದೇನೆ. ಮತ್ತು ಎಷ್ಟು ಹುಣಸೆಹಣ್ಣು ರಸ ತೊಗೊಳ್ತೀರಿ ಅಷ್ಟೇ ಬೆಲ್ಲ, ಪುಡಿಯಾದ ಬೆಲ್ಲ, ಮತ್ತು ಸ್ವಲ್ಪ ಚಿಟಕಿ ಮೆಣಸಿನ ಪುಡಿ ನೋಡ್ಕೊಂಡು ಹಾಕ್ಕೊಡಿ, ತುಂಬ ಖಾರ ಸಹ ಆಗಬಾರ್ದು. ಸ್ವಲ್ಪ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚಷ್ಟು ಉಪ್ಪು ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತೇವೆ. ಇಲ್ಲಿ ಬೆಲ್ಲ ಬದಲು ಹುಣಸೆಹಣ್ಣು ಸಹ ತಗೊಳ್ಬೋದು. ಸ್ಮ್ಯಾಶ್ ಆಯಿತು, ತುಂಬಲ್ಲ, ಸ್ವಲ್ಪ ಮುಕ್ಕಾಲು ವಾಸಿ ಸ್ಮ್ಯಾಶ್ ಆದ ನಂತರ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಸ್ವೀಟ್ ಚಟ್ನಿ ರೆಡಿ ಆಗ್ತದೆ. ಚೆನ್ನಾಗಿ ಮೆಲ್ಟಾಗಿ ಬೆಲ್ಲ ಎಲ್ಲ ಕರಗಿ ಪಾಕ ಬಿಟ್ಟು ಇದು ತಿಕ್ಕಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪಾನಿಪುರಿ ಮಿಕ್ಸ್ಡ್ ಮಸಾಲ ಪೌಡರ್ ಅಂತ ಸಿಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಪಾನಿಯನ್ನು ತೋರಿಸ್ತೇನೆ. ಏನೂ ಇಲ್ಲ, ಇದಕ್ಕೆ ಮಿಕ್ಸ್ಡ್ ಮಸಾಲ ಪೌಡರ್ ಒಂದು 3 ಚಮಚದಷ್ಟು ಮತ್ತು ಒಂದು 3 ಚಮಚದಷ್ಟು, ಒಂದು 4 ಗ್ಲಾಸಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು. ಇದಕ್ಕೆ ಕೋಲ್ಡ್ ವಾಟರ್ ಸಹ ಯೂಸ್ ಮಾಡ್ಬೋದು. ಈಗ ಸ್ವಲ್ಪ ಥಂಡಿ ಇದ್ದರಿಂದ ನಾನು ಕೋಲ್ಡ್ ವಾಟರ್ ಯೂಸ್ ಮಾಡ್ತಿಲ್ಲ, ನಾರ್ಮಲ್ ವಾಟರ್ ಯೂಸ್ ಮಾಡ್ತಿದ್ದೇನೆ. ಕೋಲ್ಡ್ ಆಗಲ್ಲ ಅನ್ನುವರು ಕೋಲ್ಡ್ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತೇನೆ ಇದನ್ನು. ಇದು ಸ್ವಲ್ಪ ದಪ್ಪ ಕಾಣ್ತಿದೆ, ಅದಕ್ಕೋಸ್ಕರ ಇನ್ನೂ 1-2 ಲೋಟಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಬೇಕಿದ್ರೆ ಬೂಂದಿ ಸಹ ಹಾಕ್ಕೊಳ್ಳೋದು, ನಾನಿಲ್ಲಿ ಹಾಕ್ತಾ ಇಲ್ಲ. ಬನ್ನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬಟಾಣಿ ಸಹ ಚೆನ್ನಾಗಿ ಬೆಂದಿದೆ. ಕೇವಲ 2 ವಿಸಿಲ್ ಹಾಕ್ಕೊಂಡು, ತುಂಬ ಬೇಯಿಸ್ಕೊಳ್ಬೇಡಿ, ಚೆನ್ನಾಗಿರಲ್ಲ. ಈಗ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸೈಡು. ಇಲ್ಲಿ ಸ್ವೀಟ್ ಚಟ್ನಿ ರೆಡಿ ಆಗ್ತಾ ಇದೆ. ಪಾನಿಪುರಿ ಪಾಪಡ್ ಅಂತ ಸಿಗ್ತದೆ, ಸೇಮ್ ಹಪ್ಪಳ ಥರನೇ ಇದನ್ನು ಕರಿಯೋದು. ಅಂದರೆ ಹೊರಗಿಂದ ತಂದು ಪ್ಯಾಕೆಟ್ ರೆಡಿಮೇಡ್ ಪಾನಿಪುರಿ ತರೋ ಬದಲು ಇದು ವರ್ತ್ ಅಂತ ನೆನೆಸ್ತದೆ. ಒಂದು 80 ರೂಪಾಯಿಗೆ ಒಂದು 50 ಪುರಿ ಇರ್ತದೆ. ಸೊ ಈಸಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಕೊಬೋದು. ಬನ್ನಿ ಹೇಗೆ ಕಾಯಿಸೋದು ತೋರಿಸ್ತೇನೆ. ಎಣ್ಣೆ ಕಾಯಲಿ ಚೆನ್ನಾಗಿ. ಪ್ಲೇಟಿಗೆ ಟಿಶ್ಯೂ ಹಾಕಿ ರೆಡಿ ಇಟ್ಕೊಂಡಿದ್ದೇನೆ. ಪಾನಿಪುರಿ ಪಾಪಡ್ ಅಂದರೆ ಈ ಥರ ಇರ್ತದೆ, ಚಿಕ್ಕ ಚಿಕ್ಕ ಚಿಪ್ಸ್ ಥರ ಇರ್ತದೆ. ಇದು ಹಾಕಿದಾಗ ಚೆನ್ನಾಗಿ ಉಬ್ಬಿ ಬರ್ತದೆ. ಬನ್ನಿ ಹೇಗೆ ತೋರಿಸ್ತೇನೆ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ತುಂಬ ಸುತ್ತಲೂ ಬಬಲ್ಸ್ ಬರುವಾಗ ಸ್ಟಾಪ್ ಮಾಡಬೇಕು, ಅಂದರೆ ಆಗಿದೆ ಅಂತ ಲೆಕ್ಕ. ಚಟ್ನಿ, ಸ್ವೀಟ್ ಚಟ್ನಿ ತಿಕ್ನೆಸ್ ಬರ್ತದೆ. ತಣ್ಣಗಾದ್ಮೇಲೆ ಇನ್ನೂ ಸಹ ತಿಕ್ಕಾಗ್ತದೆ. ಚೆನ್ನಾಗಿ ಕಾದಿದೆ. 4 ಪೂರಿಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಹೀಗೆ ಎಲ್ಲ ಪೂರಿಯನ್ನು ಮಾಡ್ಕೊಂಡು ನಿಮಗೆ ಪೀಸ್ there. Yeah, no, now we fill for the video. ನೆಕ್ಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದಾಳೆ.
ಇನಫ್ ಈಗ ಸ್ವೀಟ್ ಚಟ್ನಿ ಹಾಕ್ಕೊಳ್ತಿದ್ದಾಳೆ. ಫಸ್ಟ್ ಸ್ವೀಟ್ ಚಟ್ನಿ. ಹಾಂ, ತುಪ್ಪ. Put more. You like or not to eat? You will eat? ಈಗ ನೈತು ಟೇಸ್ಟ್ ಮಾಡ್ತಿದ್ದಾನೆ. ನೈತಿಗೆ ಟೇಸ್ಟ್ ಮಾಡ್ತಿದ್ದಾನೆ. ಲೈಕ್ ಆನಿಯನ್ ಲಿಸನ್. ಹೇಗಿದೆ? ಸೂಪರ್ ಆಗಿದೆ. ಓಕೆ, ಬನ್ನಿ ನೆಕ್ಸ್ಟ್ ಫುಡ್ ಚಾಲೆಂಜ್. ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಬಿಡಬೇಡಿ. ನಮಗೆ ಸಹ ಉತ್ಸಾಹ ಬರ್ತದೆ ನಿಮ್ಮ ಸಬ್ಸ್ಕ್ರೈಬಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ದಿ ಚಾನಲ್.